ಸಾಲಗಾರನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ಕ್ಯಾಥೋಲಿಕ್ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋನನ್ನ ಕಂಕನಾಡಿ ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಅವರು ನನ್ನ ಸಾವಿಗೆ ಕಾರಣ ಎಂದು ಹೇಳಿ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಗಳೂರು ಹೊರವಲಯದ ಫೆರ್ಮಾಯ್ ನಿವಾಸಿ ಮನೋಹರ್ ಪಿರೇರಾ ಆತ್ಮಹತ್ಯೆ ಮಾಡಿಕೊಂಡಿದ್ದವರಾಗಿದ್ದಾರೆ. ಆತ್ಮಹತ್ಯೆಗೂ ಮೊದಲು ವಿಡಿಯೋವನ್ನು ಕೂಡ ಮಾಡಿ ತನ್ನ ಆತ್ಮೀಯರಿಗೆ ಕಳುಹಿಸಿದ್ದ ಮನೋಹರ್ ಪಿರೇರಾ ಅವರು ಮನೆಗೆ ಮಾಡಿದ್ದಂತಹ ಸಾಲದ ವಿಚಾರ ಹೇಳಿಕೊಂಡಿದ್ದಾರೆ. ಮನೆ ಖರೀದಿಗಾಗಿ ಎಂಸಿಸಿ ಬ್ಯಾಂಕ್ನಿಂದ 15 ಲಕ್ಷ ಸಾಲ ಪಡೆದಿದ್ದು, ಅನಾರೋಗ್ಯದ ಕಾರಣ ಹಾಗೂ ಕೋವಿಡ್ ಕಾರಣದಿಂದ ಸಾಲ ಸರಿಯಾಗಿ ಮರುಪಾವತಿ ಆಗಿರಲಿಲ್ಲ. ಬಳಿಕ ಚಾರಿಟಿ ಸಂಸ್ಥೆಯೊಂದರಿಂದ ಈ ಮೊತ್ತವನ್ನು ಸೆಲ್ಫ್ ಚೆಕ್ ಮೂಲಕ ಬ್ಯಾಂಕ್ಗೆ ಪಾವತಿಸಲಾಗಿದ್ದು, ಅದರಲ್ಲಿ 9 ಲಕ್ಷ ಹಣ ಬ್ಯಾಂಕ್ ಅಧ್ಯಕ್ಷರು ಲಪಟಾಯಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. 9 ಲಕ್ಷವನ್ನು ತಾನೇ ಇಟ್ಟುಕೊಂಡು ಬಳಿಕ ನನ್ನಿಂದ ಮತ್ತಷ್ಟು ಹಣ ಕಟ್ಟಿಸಲು ಅನಿಲ್ ಲೋಬೋ ಒತ್ತಡ ಹಾಕಿದ್ದಾಗಿ ಆರೋಪ ಮಾಡಿದ್ದಾರೆ. ನನ್ನ ಆರೋಗ್ಯ ಹದಗೆಟ್ಟಿದ್ದು, ಮಾನಸಿಕವಾಗಿಯೂ ಕುಗ್ಗಿ ಹೋಗಿದ್ದು, ಹೃದಯದ ಕಾಯಿಲೆ ಕೂಡ ಇದೆ ಎಂದು ಹೇಳಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಕಿರುಕುಳ ಸಹಿಸದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮೃತ ಮನೋಹರ್ ಸಹೋದರ ಜೀವನ್ ಪಿರೇರಾ ಅವರು ನೀಡಿದ ದೂರಿನಂತೆ ಕಂಕನಾಡಿ ಪೊಲೀಸರು ದೂರು ದಾಖಲಿಸಿಕೊಂಡು ಅನಿಲ್ ಲೋಬೋ ಅವರನ್ನ ಬಂಧಿಸಿದ್ದಾರೆ. ಎಂಸಿಸಿ ಬ್ಯಾಂಕ್ದ ಅಧ್ಯಕ್ಷೆ ಅನಿಲ್ ಲೋಬೋ ಕಾರಣ ಯಾನ್ಕ್ ಸೀಜಾತಿನ ಇಲ್ಲು ಏರಿಯಾಕ್ಕೆ ಯಾನು 15 ಲಕ್ಷ ರೂಪಾಯಿ ಕೊಡ್ತೀನಿ. ಹೆಂಗೆ ಆಯೇ 1 ಲಕ್ಷ ರೂಪಾಯಿ ತಿಂತೆಯ ವಿಡ್ರಾ ಮಲ್ತದೆ ದಾಯಕಂದು ಪಾತೆರ್ನ ಟೆಂಪರ್ ಪಾತೆರ್ವ ಯಾನ್ ಇಂಕಿತ್ತೆ ಮಾನಸಿಕ ಆತನು ಸೈಕ್ಯಾಟ್ರಿಕ್ ಆತನು 4 ಸರ್ತಿ ಅಡ್ಮಿಟ್ ಆಯ ಯಾನ್ 7,20,000 ಬಿಲ್ ಆತನು. ಇಂಕ್ ಫ್ರೆಂಡ್ಸ್ ನಕ್ಲು ಮಾತ ಕೊರ್ತೇರು ಬೇಲೆಗೆ ಪೋಪುಜಾನ್ ಇತ್ತೆ 1.5 ವರ್ಷ ಆಂಡು ಬೇಲೆಗೆ ಪೋತುನೇ ಇಜ್ಜಿ ಯಾನ್ ಇತ್ತೆ ಯಾನ್ ಇಂಕ್ ಹಾರ್ಟ್ ಪೇಷಂಟ್ ಯಾನ್ ಸರ್ಜರಿ ಆತನು ವಾಟ್ಸಪ್ಲ ಪಾಡುವ ಯಾನ್ ಪಾಸ್ಬುಕ್ ತೂಲೆ